ಹರೇ ಶ್ರೀನಿವಾಸ. ಇವತ್ತಿನ ಛತ್ರಪತಿ ಕೃಷ್ಣಂತೆ ಆ ಅಲಂಕಾರ ನೋಡ್ಕೋತಾ ಬನ್ನಿ. ಇವತ್ತು ಸಂಜೆ ಅಥವಾ ನಾಳೆ ನಿಮಗೆ ಪಬ್ಲಿಷ್ ಮಾಡ್ತೀನಿ. ಮೊನ್ನೆ ಮಾಸಿಕ ಇತ್ತು ಅಂತ ಅಂದಲ್ಲ ನಮ್ಮ ಅತ್ತೆದು, ಅದಕ್ಕೆ ಏನೆಲ್ಲ ಮಾಡಿದೆ ಅಂತ ನೋಡೋಣ. ಸಕ್ಕರೆ ಕಂಚಿ, ಉಪ್ಪು ಮತ್ತು ಖಾರ ಮಿಕ್ಸು, ಚಿತ್ರಾನ್ನ, ಪರಮನ್ನ, ಅನ್ನ, ಪಲ್ಯ, ಸಾರು, ಚಟ್ನಿ, ಕೋಸಂಬರಿ ಎಲ್ಲ ಎಲೆಯಲ್ಲಿ ಸರ್ವ್ ಮಾಡಿರುವಂಥದ್ದು. ಈಗ ಫ್ರೂಟ್ಸ್ ಅಡುಗೆ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಹಾಲು ಬಿಸಿಗಿಟ್ಟು 1 ಲೋಟೆಯಷ್ಟು ಹಾಲು ಇಟ್ಟಿದ್ದೆ. 2 ಚಮಚೆಯಷ್ಟು ಕಾರ್ನ್ ಫ್ಲೋರನ್ನು ಹಾಕಿ ಅದನ್ನ ಹಾಲಿಗೆ, ಕುದಿಯುವ ಹಾಲಿಗೆ ಹಾಕಿ ಮಗಚಿಕೊಳ್ಳಿ. ಆನಂತರ ಸ್ವಲ್ಪ ಅದಕ್ಕೆ ಮಿಲ್ಕ್ ಪೌಡ್ರ್ 2ರಿಂದ 3 ಚಮಚೆ ಮಿಲ್ಕ್ ಪೌಡ್ರನ್ನು ಹಾಕಿ ಸ್ವಲ್ಪ ದಪ್ಪ ಆಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಅದು ಕುದ್ದ ನಂತರ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಒಂದು ಅರ್ಧ ಕಪ್ಪಷ್ಟು. ಸ್ವಲ್ಪ ಜಾಸ್ತಿ ಆಗಿತ್ತು, ಸ್ವಲ್ಪ ನೀವು ಕಡಿಮೆನೇ ಹಾಕ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಅದಕ್ಕೆ ಹಾಲಿನ ಪುಡಿ ಮಿಕ್ಸ್ ಮಾಡಿದರೆ ಗಂಟಾಗೋದಿಲ್ಲ ಯಾವತ್ತು. ಇದನ್ನ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೊಂಡೆ. ಆ್ಯಕ್ಚುಲಿ ದಪ್ಪ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಫ್ರೂಟ್ ಸಲಾಡಿಗೆ. ಮನೆಯಲ್ಲೇ ಕ್ರೀಮನ್ನು ನಾವು ಆರಾಮ್ಸೆ ಮಾಡ್ಕೊಬೋದು. ಡೀಪ್ ಫ್ರಿಜ್ಜಲ್ಲಿಟ್ಟರೆ ಒಂದು ನಿಮಗೆ 12 ಗಂಟೆ ಒಳಗೆ ಗಟ್ಟಿ ಆಗಿಬಿಡುತ್ತೆ ಅದು. ನೋಡಿ, ಇದನ್ನ ಒಂದು ಕುದಿ ಬರೆಸಿದ್ರೆ ಆಗೋಯಿತು. ಇದಕ್ಕೆ ಫ್ಲೇವರಿಗೆ ನಾನೇನು ಮಾಡಿದೆ, ವೆನಿಲಾ ಎಸೆನ್ಸ್ ಹಾಕ್ಕೊಂಡೆ. ನಿಮಗೆ ಬೇಡ ಅಂತ ಅನ್ನೋರು ಏಲಕ್ಕಿ ಕೂಡ ಹಾಕ್ಬೋದು ಇದಕ್ಕೆ, ಅಥವಾ ಪೈನಾಪಲ್ ಫ್ಲೇವರ್, ಯಾವುದೇ ಫ್ಲೇವರನ್ನು ಹಾಕೋಬೋದು. ಫ್ರೂಟ್ಸಿದ್ದು ಫ್ಲೇವರ್ ಹಾಕ್ಕೊಳ್ಳಿ. ನೋಡಿ, ಹಾಗೇ ಬಿಡ್ತು ನೋಡಿದ್ದು. ಸ್ವಲ್ಪ ಅದನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ವೆನಿಲಾ ಫ್ಲೇವರ್ ಹಾಕ್ಕೊಂಡು ಕಲಸಿಟ್ಕೊಳ್ಳಿ. ತಣ್ಣಗಾದ ನಂತರ ಡೀಪ್ ಫ್ರೀಜರಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳಿ. ನೋಡಿ, ಮುಂಚಿನ ಅವತ್ತು ಮಾಡಿಟ್ಕೋಬೇಕು. ನಾಳೆ ಮಧ್ಯಾಹ್ನಕ್ಕೆ ಬೇಕು ಅಂದರೆ ಇವತ್ತು ಮಧ್ಯಾಹ್ನ ಮಾಡಿಟ್ಕೋಬೇಕು. ತಣ್ಣಗಾದ ನಂತರ ಇದು ಮಿಕ್ಸ್ ಮಾಡ್ಕೊಂಡು ನೋಡಿ, ಬಾಳೆಹಣ್ಣು, ಕರ್ಬೂಜ, ದ್ರಾಕ್ಷಿ, ಆನಂತರ ಖರ್ಜೂರ, ಇದು 2 ದ್ರಾಕ್ಷಿಗಳಿತ್ತು, ಖರ್ಜೂರ, ದಾಳಿಂಬ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ನೋಡೋದಕ್ಕೆ ಇದು ಕುಂಬಳಕಾಯಿ ಬೋಳು ಹುಳಿಗೆ ಅದರ ಸಿಪ್ಪೆ ಚಟ್ನಿ ಮಾಡೋಣ ಅಂತ. ಆನಂತರ ಬೆಂಡೆಕಾಯಿ ತಂಬುಳಿ, ಆಮೇಲೆ ಇದು ಸಕ್ಕರೆ ಕಂಚಿ ಇರುತ್ತಲ್ಲ, ಚಕ್ಕೋತ ಅಂತ ಹೇಳ್ತಾರೆ, ಮುಸಂಬಿ ಥರನೇ ಇರುತ್ತೆ, ಅದನ್ನ ಬಿಡಿಸಿಟ್ಕೊಂಡಿದ್ದೀನಿ. ಅದರ ಸ್ವೀಟ್ ಮತ್ತೊಂದು ಖಾರ ಮಾಡೋಣ. ನೋಡಿ, ಇದು ಸಾಂಬ್ರಾಣಿ ಗೆಡ್ಡೆ ಅಂತ ಊರಲ್ಲಿ ಸಿಗುವಂಥದ್ದನ್ನ ಅದನ್ನ ಇದು ಬೇಯಿಸಿದರೆ ಸೆಪ್ಪಿ ತೆಗಿಯೋಕ್ಕೆ ಸುಲಭ. ಇಲ್ಲಾಂದರೆ ಗೋಣಿ ಚೀಲದಲ್ಲಿ ಹಾಕಿ ಉಜ್ಜಬೇಕು. ಅದಕ್ಕೋಸ್ಕರ ನಾನು ಬೇಯಿಸಿಟ್ಕೊಂಡು ಸಿಪ್ಪೆ ತಗೊಂಡಿದ್ದೀನಿ, ನೋಡ್ಬೋದು. ನೋಡಿ, ಸಿಪ್ಪೆ ತೆಕ್ಕೊಂಡು ಆಮೇಲೆ ಕಟ್ ಮಾಡಿ ಇಟ್ಕೊಂಡ್ರೆ ಸರಿ. ಆನಂತರ ನೋಡಿ, ಮಾರನೇ ದಿವಸ ಇದು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಕಾಯಿ ಮೆಣಸು, ಶುಂಠಿ, ದಪ್ಪ ಮೆಣಸು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದು ಚಟ್ನಿಗೆ, ಇದು ಕುಂಬಳಕಾಯಿ ಬೋಳು ಹುಳಿಗೆ ಬೇಯಕ್ಕೆ ಇಟ್ಟಿರೋದು. ಅದ್ರ ಜೊತೆಗೆ ಇದು ತುಪ್ಪನ ನೀರಾಗಲಿಕ್ಕೂ ಅದರ ಮೇಲೆ ಇಟ್ಟಿದೆ, ನೀವು ನೋಡ್ಬೋದಲ್ಲಿ. ಈಗ ಏನು ಗೊತ್ತಾ, ಉದ್ದಿನ ಬೇಳೆ ಒಂದು 5-6 ಚಮಚ ಉದ್ದಿನ ಬೇಳೆ ಹಾಕಿ ಎಲ್ಲದಕ್ಕೊಂದೇ ಒಗ್ಗರಣೆ ಮಾಡಿಬಿಡೋಣ. ಈಗ ಸಾಸಿವೆ, ಆಮೇಲೆ ಕರಿಬೇವು ಸೊಪ್ಪು, ಕೆಂಪು ಮೆಣಸು, ನಿಮಗೆ ಬೇಕಂದರೆ ಕಾಯಿ ಮೆಣಸೆಲ್ಲ ಹಾಕೋಬೋದು, ಇಂಗು, ಇದೆಲ್ಲ ಮೇನ್ ಹಾಕ್ಕೊಳ್ಳಿ. ಅಷ್ಟೊತ್ತಿಗೆ ಕರೆಂಟ್ ಹೋಗಿ ಬಂತು, ನೀವು ನೋಡ್ಬೋದು. ಒಂದು 10 ನಿಮಿಷದಲ್ಲಿ ಬಂತು. ಸ್ವಲ್ಪ ಟೆನ್ಷನ್ ಆಯಿತು ನನಗೆ. ನೋಡಿ, ಇದರಲ್ಲೇ ನಾವೀಗ ಚಿತ್ರಾನ್ನಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಚಿತ್ರಾನ್ನ ನರಸಿಂಹದೇವರಿಗೆ ತುಂಬ ಪ್ರಿಯವಾದ ಆಹಾರ. ಚಿತ್ರಾನ್ನ ಎಲ್ಲ ತಪ್ಪಿಸಬಾರ್ದು ನಾವು ಫಂಕ್ಷನ್ಗಳಲ್ಲಿ. ನೋಡಿ, ಅದಕ್ಕೆ ಈಗ ನೆಲಗಡಲೆ, ಕರಿಬೇವಿನ ಸೊಪ್ಪು, ಕಾಯಿ ಮೆಣಸು, ಆನಂತರ ದಪ್ಪ ಮೆಣಸು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚಿತ್ರಾನ್ನಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿನೂ ಹಾಕ್ಕೊಂಡೆ, ನಿಮ್ಮ ಇಷ್ಟ, ಬೇಕಂದರೆ ಹಾಕೋಬೋದು. ಮಿಕ್ಸ್ ಮಾಡಿಟ್ಟು ನೋಡಿ, ಆನಂತರ ಅನ್ನಾದ ನಂತರ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೆ ನಾನು. ದಪ್ಪ ಮೆಣಸು ತುಂಬಾ ಚೆನ್ನಾಗಾಗುತ್ತೆ ಚಿತ್ರಾನ್ನಕ್ಕೆ. ಏನು ಉಂಟು ಅದನ್ನ ಹಾಕ್ಕೊಳ್ಳಿ, ಅದೇ ಇದೆ ಅಂತ ಯಾವ ರೂಲ್ಸು ಇಲ್ಲ. ನೋಡಿದು ದಪ್ಪ ಮೆಣಸು, ಅದು ಕುರುಕುರು ಅಂತ ಬಾಯಿಗೆ ಸಿಕ್ಕಬೇಕು ಅಂದರೆ ಕೊನೆಗೆ ಹಾಕಬೇಕು. ಸ್ವಲ್ಪ ಅರಶಿನ, ಚಿತ್ರಾನ್ನ ತಾನೆ, ಹಾಕಿ ಎಲ್ಲನೂ ತೆಗೆದಿಟ್ಬಿಟ್ಟೆ ನಾನು. ನೋಡಿ, ಅದೇ ಬಾಣಲಿ ಇಟ್ಟು ನಾನು ಆನಂತರ ಅದರಲ್ಲೇ ಪಲ್ಯ ಮಾಡಿದೆ. ಸ್ವಲ್ಪ ಅದೇ ಒಗ್ಗರಣೆ, ಎಣ್ಣೆ ಹಾಕಿ ಅದೇ ಒಗ್ಗರಣೆ ಹಾಕಿ
ಸಾಂಬ್ರಾಣಿ ಗೆಡ್ಡೆ ಇತ್ತಲ್ಲ ಅದನ್ನ ಸ್ವಲ್ಪ ಆ್ಯಕ್ಚುಲಿ ನೀಟಾಗಿ ಅದನ್ನ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಆ ನಂತರ ನಾವು ಅದಕ್ಕೆ ಉಪ್ಪು ಬೆಲ್ಲ ಹಾಕಬೇಕಾಗತ್ತೆ. ಬೆಲ್ಲ ಇದಕ್ಕೆ ತುಂಬ ಸೂಟ್ ಆಗುತ್ತೆ, ಬೆಲ್ಲ ಹಾಕೋದನ್ನು ಮರಿಬೇಡಿ. ನೋಡಿ ಸ್ವಲ್ಪ ಉಪ್ಪು, ನೋಡಿ ಅಷ್ಟೊತ್ತಿಗೆ ಕರೆಂಟು ಬಂದಿತ್ತು. ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಎಳ್ಕೊಳ್ಬೇಕು ತಾನೆ, ಮಿಕ್ಸ್ ಮಾಡ್ಕೊಂಡಿದ್ದೆ. ಆನಂತರ ಅದಕ್ಕೆ ತೆಂಗಿನಕಾಯಿ ಹಾಕಿ ಮುಚ್ಚಿಟ್ರೆ ಪಲ್ಯ ಆಗೇ ಬಿಡ್ತು. ಪಲ್ಯ ಆಗೇ ಬಿಡ್ತು. ಈಗ ಬೋಳು ಹುಳಿಗೆ ಬರೋಣ. ಬೂದು ಕುಂಬಳಕಾಯಿಗೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕಾಯಿ ಮೆಣಸು, ಸ್ವಲ್ಪ ಅರಿಶಿಣ ಹಾಕಿ ಅದನ್ನ ಕುದಿಯೋಕ್ಕಿಟ್ಟಿದ್ದೆ ನೋಡ್ಬೋದು. ಈಗ ಅದಕ್ಕೆ ಉಪ್ಪು, ಬೆಲ್ಲ, ಹುಣಸೆ ಹಣ್ಣು ಹಾಕೋಬೇಕು. ಹುಣಸೆ ಹಣ್ಣು ಮರ್ತಿದ್ದೆ, ಆಮೇಲೆ ಕೊನೆಗೆ ಹಾಕ್ಕೊಂಡೆ. ನೋಡ್ಬೋದು. ಆನಂತರ ಕಾಬೂಲ್ ಚೆನ್ನಾಗಿದೆಯಲ್ಲ ಅದನ್ನ ನೆನೆಸಿಬಿಟ್ಟು ಬೇಯಕ್ಕಿಟ್ಟಿದ್ದೆ ನಾನು. ಬೇಳೆ ಮತ್ತು ಅದನ್ನ ಒಟ್ಟಿಗೆ ಬೇಯಕ್ಕಿಟ್ಟಿದ್ದೆ. ಈಗ ಅದನ್ನೂ ಹಾಕ್ಕೊಳ್ಳೋಣ. ಅದಕ್ಕೆ ಕಾಳು ಯಾವುದು ಬೇಕಾದರೂ ಹಾಕ್ಕೋಬೋದು. ಮಸಾಲೆ ಜಾಸ್ತಿ ಬೇಡ ಅನ್ನೋರು ಸ್ವಲ್ಪ ಕಾಯಿ ಮೆಣಸು, ಇಂಗು ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಮಸಾಲೆ ಬೇಕು ನಮಗೆ, ಇಂಗುನ ಸ್ಮೆಲ್ ಆಗಲ್ಲ ಅಂತ ಅನ್ನೋರು ಇದಕ್ಕೊಂದು 5-6 ಚಮಚೆ. ಇದು ಏನು ಗೊತ್ತಾ, ಒಂದು ಬೂದು ಕುಂಬಳ, ಒಂದು ತೆಂಗಿನಕಾಯಿ ಅಷ್ಟು ದೊಡ್ಡದಿರ್ತದು. ಅದಕ್ಕೆ ಸಾಧಾರಣ ನಾವು ಒಂದು 5-6 ಚಮಚೆ ಸಾರಿನ ಪುಡಿ ಅಥವಾ ಸಾಂಬಾರು ಪುಡಿ ನಿಮಗೆ ಎಷ್ಟು ಮತ್ತೆ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಕೆಲವರು ಕೆಂಪು ಮೆಣಸಿನ ಪುಡಿ ಹಾಕ್ಕೊಂಡು ಕೂಡ ಮಾಡ್ತಾರೆ. ನೋಡಿ, ಕಾಳು ಬೇಳೆ ಹಾಕ್ಕೊಂಡು ಕುದಿಯೋಕ್ಕೆ ಇಡಬೇಕು. ಆನಂತರ ಹುಣಸೆ ಹಣ್ಣು ಕೊನೆಗೆ ಹಾಕ್ಕೊಂಡು ಆ್ಯಕ್ಚುಲಿ ನಾನು ನೀಟಾಗಿ ಮಗಚ್ಕೊಳ್ಳಿ, ಯಾಕಂದರೆ ತುಂಬ ಬೇಗ ತಳ ಹಿಡಿಯುತ್ತೆ ಇದೆಲ್ಲ. ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡೋದನ್ನು ಮರಿಬೇಡಿ ಯಾವತ್ತೂ, ಕೂಡಲೇ ತಳ ಹಿಡಿದು ಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಆನಂತರ ಸ್ವಲ್ಪ ಹುಣಸೆ ಹಣ್ಣು, ಇಂಗು ಹಾಕ್ಕೊಂಡೆ. ನೀವು ನೋಡ್ಬೋದು, ಈ ಮಸಾಲೆ ಹಾಕದೆ ಮಾಡೋದಕ್ಕೆ ಇಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹುಣಸೆ ಹಣ್ಣು ಮರ್ತಿದ್ದೆ, ನಾನು ಕೊನೆಗೆ ಹಾಕ್ಕೊಂಡೆ. ಆ್ಯಕ್ಚುಲಿ ಫಸ್ಟಿಗೆ ಹಾಕಿದರೆ ಸ್ವಲ್ಪ ಅದರ ಸ್ಮೆಲ್ ಹೋಗೋದು, ಹುಣಸೆ ಹಣ್ಣಿನ ಸ್ಮೆಲ್ಲು. ಕೊತ್ತಂಬರಿ ಸೊಪ್ಪು ಹಾಕಿ ಕುದಿ ಬಂದ ನಂತರ ಅದಕ್ಕೆ ನಾವು ಮಾಡಿಟ್ಟಿದ್ದೀವಲ್ಲ ಆ ಒಗ್ಗರಣೆ ಕೊಟ್ಟರೆ ಆಗೇ ಬಿಡ್ತು. ನಮ್ಮ ಪರಿಚಯದವರೊಬ್ಬರು ಚಿರೋಟಿ ರವೆಯಿಂದ ಮಾಡಿದ ಶಾವಿಗೆ ಕೊಟ್ಟಿದ್ದರು ನಮಗೆ, ಆತ್ಮೀಯರೊಬ್ಬರು. ಅದನ್ನ ತುಪ್ಪದಲ್ಲಿ ಹಾಕಿ ಗೋಲ್ಡನ್ ಬ್ರೌನ್ ಬರುವ ತನಕ ಹುರಿದು ಅದಕ್ಕೆ ಕುದಿಯುವ ಹಾಲನ್ನು ಹಾಕಿ ಬೇಯಕ್ಕೆ ಬಿಟ್ಟೆ. ಬೇಯಿಸ್ಬೇಕಾದ್ರೆ ತುಂಬ ಜಾಗ್ರತೆ ಇರಬೇಕು, ಇದು ಜಾಸ್ತಿ ಬೇಯಬಾರ್ದು, ಬೆಜ್ಜಾಗಿಬಿಡುತ್ತೆ. ಅಷ್ಟೊತ್ತಿಗೆ ನೋಡಿ, ಒಂದು ಅರ್ಧ ಕಪ್ಪಷ್ಟು ಬಾದಾಮಿ, 1-1.5 ಕಪ್ಪಷ್ಟು ನಿಮ್ಗೆ ಎಷ್ಟು ಬೇಕೋ ಸಿಹಿ ಅಷ್ಟು ಸಕ್ಕರೆ, ಒಂದು 2-3 ಏಲಕ್ಕಿ, ಒಂದು ಸ್ವಲ್ಪ ಇದೆಯಲ್ಲ ಕೇಸರಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು, ಪುಡಿ ಆಗಬೇಕು. ಇದೇ ಬಾದಾಮ್ ಪೌಡರ್. ಇದನ್ನ ಹಾಲಿಗೆ ಹಾಕ್ಕೊಂಡು ನಾವು ನಾರ್ಮಲಾಗಿ ಕುಡಿಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಅದು ಶಾವಿಗೆ ಬೇಯಬೇಕಾದ್ರೆ ನಾವು ಏನು ಗೊತ್ತಾ, ಸ್ವಲ್ಪ ಕಟ್ಟಾಗತ್ತೆ ಬೆಂದು ಅಂತಿರ್ಬೇಕಾದ್ರೆ ಆಫ್ ಮಾಡಬೇಕು, ಅಥವಾ ಕೂಡಲೇ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿದ ಕೂಡಲೇ ಅದು ಬೇಯೋದು ಸ್ಟಾಪ್ ಆಗುತ್ತೆ. ನೋಡಿ, ಪುಡಿ ಮಾಡಿಕೊಂಡು ಆ ಬಾಣಲಿಗೆ ಬೆಂದ ತಕ್ಷಣ ಹಾಕಿಬಿಡಿ. ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಲು ಹಾಕಿ ಅದನ್ನ ಕುದಿಯೋಕ್ಕೆ ಇಡಬೇಕು. ಆನಂತರ ನಾನು ಬೆಳಗ್ಗೆ ದೇವರ ನೈವೇದ್ಯಕ್ಕೆ ಮಾಡಿದ ಕಾರಣ ಹಾಲು ಸ್ವಲ್ಪ ಮಿಕ್ಕಿಸ್ಕೊಂಡು, ಯಾಕಂದರೆ ಫುಲ್ಲು ಗಟ್ಟಿಯಾಗಿ ಬಿಡುತ್ತೆ ಅದು. ಆಮೇಲೆ ಮಧ್ಯಾಹ್ನ ಸರ್ವ್ ಮಾಡಲಿಕ್ಕಾಗುವ ಹಾಲು ಬಿಸಿ ಮಾಡಿ ಹಾಕಿದ್ದೆ. ನಂತರ ಇದಕ್ಕೆ ದ್ರಾಕ್ಷಿ ಗೋಡಂಬಿಯಲ್ಲಿ ತುಪ್ಪದಲ್ಲಿ ಹಾಕಿ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೊಟ್ಟರೆ ಪಾಯಸ ಆಗಿಬಿಡ್ತು. ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡಿ, ಯಾಕಂದರೆ ಹಾಲು ಸಕ್ಕರೆ ಸೇರಿದಾಗ ಹಾಳಾಗುವ ಒಂದು ಆಪ್ಷನ್ ಜಾಸ್ತಿ ಇರುತ್ತೆ ಅದಕ್ಕೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿ
ಪಾಯಸ ರೆಡಿಯಾಗಿಬಿಡ್ತು. ಈಗ ಒಂದು ಮೆಂತ್ಯ ತಂಬುಳಿ ಮಾಡೋಣ. ಒಂದು ಬೆಂಡೆ ತಂಬುಳಿ ಆಮೇಲೆ ಮೆಂತ್ಯ ತಂಬುಳಿ ಎರಡೆರಡು ಮಾಡಿದ್ದೆ ನಾನು ಆ್ಯಕ್ಚುಲಿ. ನೋಡಿ, ಫಸ್ಟಿಗೆ ಸ್ವಲ್ಪ ಅದಕ್ಕೆ ತುಪ್ಪ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದು ಚಟಪಟ ಅಂದಾಗ ಸ್ವಲ್ಪ ಅದಕ್ಕೆ ಒಗ್ಗರಣೆನೂ ಹಾಕ್ಕೊಳ್ಳಿ. ಅದು ಮಾಡ್ಕೊಂಡಿರುವಂಥ ಒಗ್ಗರಣೆ. ಫಸ್ಟ್ ಬೆಂಡೆ ತಂಬುಳಿ ಮಾಡೋಣ, ಆನಂತರ ನಾವು ಮೆಂತ್ಯ ತಂಬುಳಿ ಮಾಡೋಣ. ಬೆಂಡೆ ತಂಬುಳಿ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ ಅದು. ನೋಡಿ, ಸ್ವಲ್ಪ ಅರಿಶಿಣ ಮತ್ತು ಅದಕ್ಕೆ ಉಪ್ಪು ಹಾಕಿ ಅದನ್ನ ನೀಟಾಗಿ ಫ್ರೈ ಮಾಡಿ ಎಲ್ಲ ಬೆಂಡೆಕಾಯಿ ಹೋಳುಗಳಿಗೂ ಎಣ್ಣೆ ಕವರ್ ಆಗಬೇಕು, ಎಣ್ಣೆ ಅಥವಾ ತುಪ್ಪ ಕವರ್ ಆಗಬೇಕು. ಅಷ್ಟು ಹುರಿಬೇಕು. ನಾವು ಒಂದು 2 ರಿಂದ 3 ನಿಮಿಷನಾದರೂ ಹುರಿಬೇಕು ಅದನ್ನ. ಆನಂತರ ಒಂದು ಸ್ವಲ್ಪ ನೀರು ಚಿಮುಕಿಸಿಬಿಟ್ಟು ಒಂದು 2 ನಿಮಿಷ ಬೇಯಿಸಿದರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ. ಎಳೆ ಬೆಂಡೆಕಾಯಿ ಸಿಕ್ಕಿತ್ತು ಆ್ಯಕ್ಚುಲಿ, ತುಂಬಾ ಚೆನ್ನಾಗಿ ಬಂದಿತ್ತು ಬೆಂಡೆ ತಂಬುಳಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಮುಚ್ಚಿಟ್ಟು ಬೇಯಿಸಬೇಕು. ಆನಂತರ ತಣ್ಣಗಾದ ನಂತರ ಅದಕ್ಕೆ ಮಜ್ಜಿಗೆ ಅಥವಾ ಮೊಸರು, ಸ್ವಲ್ಪ ಹುಳಿ ಮಜ್ಜಿಗೆ ಆದರೆ ಭಾಳ ಚೆಂದಾಗತ್ತೆ, ಹಾಕ್ಕೊಳ್ಬೇಕು ಅದಕ್ಕೆ. ಬೆಂಡೆಕಾಯಿ ತಂಬುಳಿ ಮುಗಿಯುವಾಗ ನಾವು ಸಾರಿಗೆ ರೆಡಿ ಮಾಡೋಣ. ಕೃಷ್ಣ ಮಠದಲ್ಲಿ ಮಾಡುವಂಥ ಸಾರು. ಹುಣಸೆ ಹಣ್ಣು ಹಾಕ್ಕೊಳ್ಳಿ ಅದಕ್ಕೆ, ರಸ ಫಸ್ಟು. ಹುಣಸೆ ಹಣ್ಣು ಇದಕ್ಕೆ ಬೆಲ್ಲ ಎಲ್ಲ ಜಾಸ್ತಿ ಬೇಕಾಗಲ್ಲ, ತಿಳಿ ಸಾರು ತುಂಬಾ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹುಳಿ ಆದರೂ ಚೆಂದ ಇರೋದಿಲ್ಲ ಇದು. ನೋಡಿ, ಅದಕ್ಕೆ ಉಪ್ಪು, ಬೆಲ್ಲ, ಇಂಗು, ಕಾಯಿಮೆಣಸು, ಕರಿಬೇವು ಸೊಪ್ಪು, ಸ್ವಲ್ಪ ಅರಿಶಿಣ ಹಾಕಿ ಒಂದು ಅರ್ಧ ನೀರು, ಅಂದರೆ 2-2.5 ಲೀಟ್ರಷ್ಟು ಸಾರಾದರೆ 1-1.5 ಲೀಟ್ರಷ್ಟು ನಾವು ನೀರು ಹಾಕ್ಕೊಳ್ಬೇಕು. ಅದಕ್ಕೆ ಹಾಕಿ ಕುದಿಯೋಕೆ ಇಟ್ಬಿಡಬೇಕು. ನೋಡಿ, ಆ ಕೊತ್ತಂಬರಿ ಸೊಪ್ಪು ದಂಟು ಹಾಕ್ಕೊಂಡು ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದು. ಇದು ಒಂದು ಕುದಿ ಬಂದ ನಂತರ ನೋಡಿ ನಾವು ಮಸಾಲೆ ಹಾಕೋಬೇಕು. ನೋಡಿ, ಫಸ್ಟ್ ಬೇಳೆನ ಸ್ವಲ್ಪ ಅದನ್ನ ನುರಿಬೇಕು, ಯಾಕಂದರೆ ತುಂಬ ದಪ್ಪ ಬರುತ್ತೆ ಆವಾಗ ಸಾರು. ಆಮೇಲೆ ಮಸಾಲೆಗೆ ನೋಡಿ, ನಾನು ಬರೀ ಪುಡಿ ಹಾಕಿನೂ ಮಾಡ್ಬೋದು. ಹೀಗೆ ತೆಂಗಿನಕಾಯಿ ಜೊತೆ ಈ ಮಸಾಲೆನ ರುಬ್ಬಿ ಹಾಕಿ ಮಾಡಿದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು. ಹಾಕಿ ನೋಡಿ, ನಮ್ಮ ಮಸಾಲೆನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡದನ್ನ ಚಟ್ನಿ ಥರ ಮಾಡಿಕೊಂಡು ಆ ಬೇಳೆ ಬೆಂದಿದ್ದಕ್ಕೆ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ಎಣ್ಣೆ ಹಾಕ್ಕೊಳ್ಬೇಕು. ತೋರಿಸ್ತಾ ಬರ್ತೀನಿ. ಕುದಿಯುವಾಗ ಹಾಕಿದರೂ ನಡೆಯುತ್ತೆ. ನಾನು ಎಲ್ಲ ಒಟ್ಟು ಮಾಡಿಟ್ಟು ಒಂದು ಸಲ ದೇವರ ನೈವೇದ್ಯಕ್ಕೆ ಇಟ್ಟು ನಾನು ಹೋಗಿರುವಂಥದ್ದು. ಸ್ಟವ್ ಖಾಲಿಯಾದ ಕಾರಣ, ನಂದು ಕಟ್ಟಿಗೆ ಸ್ಟವ್ ಖಾಲಿಯಾದ ಕಾರಣ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕುದಿಯೋಕ್ಕಿಟ್ಟು ಹೋದೆ ಆ್ಯಕ್ಚುಲಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದು 2 ಚಮಚೆಯಷ್ಟು, ಆಮೇಲೆ ತೆಂಗಿನಕಾಯಿ ಚಿಪ್ಪು ಹಾಕ್ಕೊಳ್ಳಿ. ರೆಡಿ ಮಾಡಿಟ್ಕೊಂಡು ಅದು ಉಪ್ಪು ಹುಳಿ ಕುದ್ದ ತಕ್ಷಣ ಅದಕ್ಕೆ ಹಾಕುವುದಂತೆ. ಅಷ್ಟೊತ್ತಿಗೆ ನೋಡಿ ಅನ್ನ ರೆಡಿಯಾಗಿತ್ತು. ಚಿತ್ರಾನ್ನ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಅದನ್ನ ಹಾಕ್ಕೊಂಡು ನಿಂಬೆಹಣ್ಣು, ಸ್ವಲ್ಪ ಉಪ್ಪು, ಆನಂತರ ಒಂದು ಚಿಟಿಕೆ ಬೆಲ್ಲ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಚಿತ್ರಾನ್ನ ರೆಡಿಯಾಗಿಬಿಡುತ್ತೆ. ಚಿತ್ರಾನ್ನ ಬೇರೆ ಬೇರೆ ನಮೂನೆಯಲ್ಲೂ ಮಾಡ್ತಾರೆ, ಅದನ್ನ ಇನ್ನೊಂದು ಸಲ ತೋರಿಸ್ತೀನಿ ವಿಡಿಯೋದಲ್ಲಿ. ತುಂಬಾ ಚೆನ್ನಾಗಿ ಚಿತ್ರಾನ್ನ ಆಗುತ್ತೆ. ನಮ್ಮ ಲಕ್ಷ್ಮೀ ನರಸಿಂಹದೇವರಿಗೆ ತುಂಬ ಫೇವರೇಟ್ ಆದ ಇದು ನೈವೇದ್ಯ ಅಂತ ಹೇಳ್ತಾರೆ. ನೋಡ್ಬೋದು, ಇದು ಆಗೋಯ್ತು. ಆನಂತರ ಚಟ್ನಿಗೆ ರೆಡಿ ಮಾಡಿಕೊಂಡೆ. ನೋಡ್ಬೋದು, ಕುಂಬಳಕಾಯಿ ಸಿಪ್ಪೆ, ಬೂದು ಕುಂಬಳಕಾಯಿ ಸಿಪ್ಪೆ ಇತ್ತಲ್ಲ, ಅದನ್ನ ಬೇಯಿಸಿಟ್ಕೊಂಡಿದ್ದೆ ಗೊತ್ತಲ್ಲ, ಅದಕ್ಕೆ ನಾನು ಒಂದೆಲಗ ಅಥವಾ ತಿಮರೆ ಹಾಕಿ ಚಟ್ನಿ ಮಾಡಿಕೊಂಡೆ. ಅದಕ್ಕೇನು ಗೊತ್ತಾ, ಸ್ವಲ್ಪ ಉಪ್ಪು, ಕಾಯಿಮೆಣಸು ಹಾಕಿ ಯಾಕಂದರೆ ಹುಣಸೆ ಹಣ್ಣು ಬೇಯೋಕ್ಕೆ ಹಾಕಿದ್ವಲ್ಲ, ಹಾಕಿ ಚಟ್ನಿ ಮಾಡಿದರೆ ಆಗೇ ಬಿಡ್ತು. ಯಾಕಂದರೆ ಕುಂಬಳಕಾಯಿ ಸಿಪ್ಪೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಅದನ್ನ ಯಾವತ್ತೂ ಎಸಿಬಾರ್ದು ಅಂತ ಹೇಳ್ತಾರೆ. ಹಾಗೇ ತಿನ್ನೋಕ್ಕೆ ಆಗೋದಿಲ್ಲ, ಹೀಗೆಲ್ಲ ಮಾಡ್ಬೋದು. ಆನಂತರ ನೋಡಿ, ಒಗ್ಗರಣೆದು 1 ಚಮಚ ಹಾಕಿ ಅದನ್ನ ರುಬ್ಕೊಳ್ಳಿ, ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ.
ಬೇಕಂದರೆ ಸ್ವಲ್ಪ ಇಂಗು ಹಾಕ್ಕೊಳ್ಬೋದು ಇದಕ್ಕೆ. ಇಂಗು ಹಾಕ್ಕೊಂಡಿರಲಿಲ್ಲ. ಆದ ನಂತರ ಕೂಡ ಒಂದು ಒಗ್ಗರಣೆ ಹಾಕಿದರೆ ಚಟ್ನಿ ರೆಡಿ ಆಗಿಬಿಡ್ತು. ಆನಂತರ ನೋಡಿ ನಾನು ಸಕ್ಕರೆ ಕಂಚಿ ಅಥವಾ ಚಕ್ಕೋತ ಹಣ್ಣು ಇತ್ತಲ್ಲ ಅದರದ್ದು ನೋಡಿ 2 ಪಾಲು ಮಾಡಿ ಫಸ್ಟ್ ಒಂದು ಪಾಲಿಗೆ ಸಕ್ಕರೆ ಮತ್ತು ಪುಡಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಪುಡಿ ಸಕ್ಕರೆ ಮತ್ತೊಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡೆ. ಸಿಹಿ ಅಂಶ ಅದು. ಮತ್ತೊಂದು ಖಾರದು ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಇದು ಸಿಹಿ. ಖಾರದ್ದು ಹೇಗೆ ಅಂತಂದರೆ ನೋಡಿ ನಾನು ತೋರಿಸ್ತೀನಿ ಈಗ. ನೋಡಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಿಹಿದಕ್ಕೆ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ಸರಿ. ದೇವರಿಗೆ ಅಂತೂ ತುಂಬಾ ವಿಶೇಷ ಅಂತ ಹೇಳ್ತಾರೆ. ನಮ್ಮ ಊರಲ್ಲೆಲ್ಲ ಅನಂತರ ವ್ರತ ಅಥವಾ ನೋಂಪಿಗೆ ಇದು ಬೇಕೇ ಬೇಕು ಅಂತ ಹೇಳ್ತಾರೆ. ನೋಡಿ ಖಾರಕ್ಕೆ ನೋಡಿ ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಜಜ್ಜಿಬಿಟ್ಟು ಅದನ್ನ ಖಾರ ಇದಕ್ಕೆ ಇದ್ರೆ ತುಂಬಾ ಚೆನ್ನಾಗಾಗುತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ಇದು ಉಪ್ಪು ಸ್ವಲ್ಪ ಕಡಿಮೆನೇ ಇರಲಿ. ಇದು ಶುಗರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮೊನ್ನೆ ಸಂತೆಗೆ ಹೋದಾಗ ನನಗೆ ತುಂಬ ಚೆನ್ನಾಗಿ ಸಿಕ್ತು. ಆಸೆಪಟ್ಟು ತಗೊಂಬಂದೆ. ಈಗ ಬೇಕಂದ್ರೂ ಇಲ್ಲಿ ಅಂಗಡಿಗಳೆಲ್ಲ ಸಿಗೋದಿಲ್ಲ. ಒಂದ್ಸಲ ಯಾರ್ದೋ ಮನೆಯಲ್ಲಿ ಕೊಟ್ಟರು ಅದನ್ನು ಕೇಳಿ ತಗೊಂಡು ಬಂದಿದ್ದೆ ನಾನು. ನೋಡಿ ಇದನ್ನು ಕರೆಕ್ಟಾಗಿ ಜಜ್ಜಿ ಒಂದು ಅರ್ಧ ಸ್ಪೂನಷ್ಟು ಅದನ್ನು ಸಾಕಾಗತ್ತೆ. ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಾಗೇ ಬಿಡ್ತು. ತುಂಬಾ ಚೆನ್ನಾಗಿ ಬಂದಿತ್ತು ಇದು ಕೂಡ. ನೋಡಿ ಮಿಕ್ಸ್ ಮಾಡಿ ಹಾಗೇ ಬಿಡ್ತಿದ್ದು. ಆನಂತರ ಈಗ ನೋಡಿ ಬೆಂಡೆಕಾಯಿದ್ದು ತಂಬಳಿಗೆ ರೆಡಿ ಮಾಡಿದ್ದ ತಣ್ಣಗಾಗಿತ್ತು. ನಾನು ಮಧ್ಯಾಹ್ನದ ಹೊತ್ತಿಗೆ ಬಡಿಸೋ ಕಾರಣದ ಬೆಳಗ್ಗೆ ಮಾಡಿಟ್ಟಿರುವಂಥದ್ದು. ಮಧ್ಯಾಹ್ನದ ಹೊತ್ತಿಗೆ ಸರಿ ಮೊಸರು ಹಾಕ್ಕೊಂಡಿದ್ದೆ. ನೋಡಿ ಈಗ ಸ್ವಲ್ಪ ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು 1-1.5 ಲೋಟಷ್ಟು ಮೊಸರು ಹಿಡಿಸ್ತದೆ. ಆಗಿಬಿಡ್ತು ನೋಡಿ. ಆ ನಂತರ ನೋಡಿ ನಾವೀಗ ನೋಡಿ ಇದು ಬೆಳಗಿನ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು. ಫಸ್ಟ್ ನೋಡಿ ಆ ಎಣ್ಣೆ ಹಾಕ್ಕೊಂಡು ಅದೇ ಪಾತ್ರೆಗೆ ಒಗ್ಗರಣೆ, ದೊಡ್ಡ ಮೆಣಸು, ಆನಂತರ ಆಲೂಗೆಡ್ಡೆ ಹಾಕ್ಕೊಂಡು ಹುರಿದಿದ್ದೀನಿ ನೋಡ್ಬೋದು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನ ಹುರ್ಕೊಂಡು ನೋಡಿ ಹುರ್ಕೊಂಡು ಅದಕ್ಕೆ ಕಾಯಿಮೆಣಸು, ಶುಂಠಿ ಹಾಕಿ ಕುದಿಯುವ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಬಿಡಿ. ಸ್ವಲ್ಪ ಬಟಾಣಿ ಇತ್ತು, ಬಟಾಣಿನೂ ಹಾಕ್ಕೊಂಡಿದ್ದೀನಿ ಕಾಣ್ಬೋದು. ಎಲ್ಲ ಹುರಿದ ನಂತರ ಅದಕ್ಕೆ ಕಾಯಿಮೆಣಸು, ಶುಂಠಿ ಎಲ್ಲ ಹಾಕಿ ಹುರಿದ ನಂತರ ಕುದಿಯುವ ನೀರು ಹಾಕ್ಕೊಳ್ಳಿ. ನಾನು ಏನು ಮಾಡ್ತೀನಿ ಗೊತ್ತಾ, ಈ ಬನ್ಸಿ ರವೆಗಳನ್ನೆಲ್ಲ ನೋಡಿ ಇಂಗು ಹಾಕ್ಕೋಬೇಕು ಅದಕ್ಕೆ. ಬನ್ಸಿ ರವೆಗಳ ತಂದ ತಕ್ಷಣ ಡ್ರೈ ರೋಸ್ಟ್ ಮಾಡಿಟ್ಕೊಂಡು ನನಗೆ ಅದು ಹೆಲ್ಪ್ ಆಗುತ್ತೆ. ಈ ಥರ ಎಲ್ಲ ಉಪ್ಪಿಟ್ಟು ಮಾಡಲಿಕ್ಕೆ ಆಗುವಾಗ ಸುಲಭದಲ್ಲಿ ಉಪ್ಪಿಟ್ಟಿನ ಕೆಲಸ ಮುಗಿದ್ಬಿಡುತ್ತೆ. ನೋಡಿ ಇದಕ್ಕೆ ಕುದಿಯುವ ನೀರು ನಾನು ಏನು ಗೊತ್ತಾ, 1 ಲೋಟೆ ಅಕ್ಕಿಗೆ 2 ಲೋಟೆಯಷ್ಟು ಅಥವಾ ವಾಟಿಯಷ್ಟು ನೀರನ್ನು ಹಾಕಿರ್ತೀನಿ. ನಮಗೊಂದು ಕಣ್ಣಿನ ಅಂದಾಜು ಇರುತ್ತೆ ನೋಡಿ. ಆನಂತರ ಸ್ವಲ್ಪ ನಂದು ಗರಂ ಮಸಾಲ ಆಗಲಿ, ಸ್ವಲ್ಪ ಸಾರಿನ ಪುಡಿ ಆಗಲಿ ಎಲ್ಲ ಹಾಕ್ಕೊಂಡಿದ್ದೀನಿ ಕಾಣ್ಬೋದು ನೀವಿಲ್ಲಿ. ಹಾಕಿ ನೀಟಾಗಿ ಮಗಚಿಕೊಳ್ಳಿ. ಆಮೇಲೆ ಉಪ್ಪು ಮತ್ತು ಸಕ್ಕರೆ, ಉಪ್ಪು ಎಷ್ಟು ಬೇಕೋ ಅಷ್ಟು, ಒಂದು ಅರ್ಧ ಚಮಚ ಸಕ್ಕರೆ ಹಾಕಿದರೆ ಉಪ್ಪಿಟ್ಟು ಯಾವತ್ತು ಉದುರಾಗಿ ಬರುತ್ತೆ. ಶುಂಠಿನ ಹಾಕ್ಕೊಂಡಿದ್ದೀನಿ ಕಾಣ್ಬೋದು ನೀವಿಲ್ಲಿ. ಕಾಯಿಮೆಣಸು, ಶುಂಠಿ, ಉಪ್ಪು ಎಲ್ಲ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಮುಕ್ಕಾಲು ವಾಶಿ ಬೆಂದಿದ್ದು ಅಂದಾಗ ತರಕಾರಿಗಳೆಲ್ಲ ನಾವು ಅದಕ್ಕೆ ರವೆನ ಹಾಕ್ಕೊಳ್ಬೋದು. ರವೆನ ಹಾಕ್ಕೊಂಡು ತೋರಿಸ್ಕೊಡ್ತೀನಿ ಎಷ್ಟು ಸುಲಭದಲ್ಲಿ ಉಪ್ಪಿಟ್ಟು ಆಗಿಬಿಡತ್ತೆ ಅಂತ. ನೋಡಿ ಇದು ಬೆಂದ ನಂತರ ನೋಡಿ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ನೀವು ಬೇಕಾದರೆ ಬೀನ್ಸು ಹಾಕ್ಕೋಬೋದು. ಕ್ಯಾರೆಟ್ ನಮಗೆ ಬರೋದಿಲ್ಲ ಇಲ್ಲಿ ಫಂಕ್ಷನ್ ಆವತ್ತು. ನೋಡಿ ಆನಂತರ ನೋಡಿ ನಾನು 2 ಕಪ್ಪಷ್ಟು 2 ವಾಟಿಯಷ್ಟು ಹಾಕಿದ್ದೀನಿ ರವೆನ. ಇದಕ್ಕೆ ಹಾಕಿ ನೀಟಾಗಿ ಮಗಚ್ಕೊಳ್ಳಿ. ಈ ಥರ ತರಕಾರಿ ಹಾಕಿ ಮಾಡೋದ್ರಿಂದ ಬನ್ಸಿ ರವೆ ಆದ ಕಾರಣ ಗಂಟು ಕಟ್ಟೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ. ನೋಡಿ ಆನಂತರ ಪುನೊಂದು ವಾಟಿ ರವೆನ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಹಾಕ್ಕೊಂಡು ಅದು ಗಟ್ಟಿ ಆಗೋ ತನಕ ಪಕ್ಕದಲ್ಲಿ ಒಂದು ಪಾತ್ರೆ ನೀರು ಕುದೀತಾ ಇರಲಿ, ನಮಗೆ ಬೇಕಂದಾಗ ಹಾಕ್ಕೊಳ್ಬೋದು. ಸ್ವಲ್ಪ ಗಟ್ಟಿ ಆಗೋ ತನಕ ಇದನ್ನ ತಿರುಗಿಸ್ತಾ ಇರಬೇಕು. ಆನಂತರ ಅದಕ್ಕೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಕಿದರೆ ಉಪ್ಪಿಟ್ಟು ರೆಡಿ ಆಯಿತು. ನಮಗೆ ಟೊಮೆಟೊ, ಕ್ಯಾರೆಟು ಇದೆಲ್ಲ ಬರೋದಿಲ್ಲ. ನಾವು ಈ ಫಂಕ್ಷನ್ ಆವತ್ತು ಶ್ರಾದ್ದ ಅದಕ್ಕೆಲ್ಲ ನಾವು ಮಾಡಬೇಕಿದ್ರೆ ಕ್ಯಾರೆಟ್ ಎಲ್ಲ ಬಳಸಲ್ಲ. ನೋಡಿ
ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಾಯ್ತು. ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಇಟ್ಬಿಡಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿನೂ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಕಡಿಮೆ ಅಂತ ಅನ್ನಿಸ್ತು ನೋಡಿ, ಹಾಕ್ಕೊಂಡಿದ್ದೀನಿ. ಈ ಥರ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಎಷ್ಟು ಉದುರಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಉಪ್ಪಿಟ್ಟಂತೂ ಅದ್ಭುತವಾಗಿ ಬರುತ್ತೆ. ಈ ಥರ ಮಾಡಿ ನೋಡಿ ನೀವು. ಆನಂತರ ಕಂಪ್ಲೀಟ್ ಬೆಂದ ನಂತರ ಸ್ಟವ್ ಆಫ್ ಮಾಡಿ ಲಿಂಬೆಹಣ್ಣು ಹಿಂಡ್ಕೊಳ್ಳಿ. ಉಪ್ಪಿಟ್ಟು ರೆಡಿಯಾಗಿಬಿಡ್ತು. ಶ್ರಾದ್ದ ಅಥವಾ ತಿಥಿ ಮನೆಯಲ್ಲಿ ಮಾಡುವಂತಹ ಉಪ್ಪಿಟ್ಟು. ಮುಸುರೆದ್ದು ಏನು ಮಾಡಲ್ಲ, ಪಿಂಡ ಹಾಕೋರಿಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಉಪ್ಪಿಟ್ಟು ರೆಡಿಯಾಗಿಯೇ ಬಿಡ್ತು ನೋಡಿ. ಆನಂತರ ಇದು ಕಾರ್ನ್ ಇದೆಯಲ್ಲ, ಕಾರ್ನಿದ್ದು ಕೋಸಂಬರಿ ಮಾಡ್ಕೊಳ್ಳೋಣ. ಕಾರನ್ನು ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ, ಒಂದು ಅರ್ಧ ಚಮಚ ಉಪ್ಪು, ಚಿಟಿಕೆ ಅರಿಶಿಣ ಹಾಕಿ ಬೇಯಕ್ಕಿಟ್ಬಿಡಿ ಮುಚ್ಚಿ. ಒಂದು 5 ನಿಮಿಷ ಬೆಂದರೆ ಸಾಕು ಇದು. ಆನಂತರ ಕೋಸಂಬರಿ ಮಾಡೋದು ನಾರ್ಮಲ್, ತೆಂಗಿನಕಾಯಿ ತುರಿ ಎಲ್ಲ ಹಾಕಿ ಕೋಸಂಬರಿಯನ್ನು ಮಾಡ್ಬೋದು ನಾವು ನೋಡಿ. ಈಗ ನಾನು ಮೆಂತ್ಯ ತಂಬುಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಅದನ್ನ ಕಾರ್ನನ್ನು ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿ, ಒಂದು ಅರ್ಧ ಚಮಚ ಮೆಂತ್ಯ, ಒಂದು 1/4 ಚಮಚ ಜೀರಿಗೆ, ಒಂದು ಕೆಂಪು ಮೆಣಸು, ಕರ್ಬೇವಿನ ಸೊಪ್ಪು ಹಾಕಿ ಅದನ್ನ ಹುರಿದ ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ತಿರುಗಿಸಿಟ್ಕೊಳ್ಳಿ, ಮಗಚಿಟ್ಕೊಳ್ಳಿ ಆಗುತ್ತೆ. ಅಷ್ಟೊತ್ತಿಗೆ ಕರ್ಬೇವಿನ ಸೊಪ್ಪು ಮತ್ತು ಕೆಂಪು ಮೆಣಸು ಇದಕ್ಕೆ ತುಂಬಾ ಚೆಂದ ಸೂಟ್ ಆಗುತ್ತೆ. ಇಲ್ಲಿ ಸೆಕೆಗೆ ಸ್ವಲ್ಪ ನಮಗೆ ಮೆಂತ್ಯ ತಂಬುಳಿ ಬೇಕು ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ಈ ತೆಂಗಿನಕಾಯಿನ ಏನು ಗೊತ್ತಾ, ಹುರ್ಕೊಳ್ಳಿಲ್ಲ ನಾವು, ಇಲ್ಲಿ ಸೆಕೆಗೆ ಹಾಳಾಗಿಬಿಡುತ್ತೆ ಅಂತ. ಇದು ತಣ್ಣಗಾದ ನಂತರ ನಾವು ಮಿಕ್ಸಿಗೆ ಹಾಕಿ ಉಪ್ಪು ಮತ್ತು ಚಿಟಿಕೆ ಬೆಲ್ಲ ಬೇಕಂದರೆ ಹಾಕ್ಕೊಳ್ಳಿ, ಆಪ್ಷನಲ್ಲು. ಆನಂತರ ಅರ್ಧ ಲೋಟದಷ್ಟು ಮಜ್ಜಿಗೆ ಹಾಕಿದರೆ ಆಗಿಬಿಡ್ತು. ಈಗ ನೋಡಿ ನಾವು ಅಪ್ಪ ಮಾಡೋಣ. ಅಪ್ಪಕ್ಕೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಸಲ ಅರಳು ಅಥವಾ ಪೊದ್ದುಳು ಅಂತ ನಾವು ತುಳುವಲ್ಲಿ ಹೇಳ್ತೀವಿ. ಅರಳಿದ್ದು ಅಪ್ಪ ಮಾಡೋಣ. ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು, ಒಂದು ರೌಂಡ. ಆನಂತರ ಪುನಃ ಅದಕ್ಕೆ ಉಳಿದ ಅರಳನ್ನು ಹಾಕಿ ನೋಡಿ, ಸ್ವಲ್ಪ ನೀರು ಹಾಕಿ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಆಮೇಲೆ ಇದಕ್ಕೇ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಆಗುತ್ತೆ ಅನಿಸೋ ಸ್ವಲ್ಪ ತೆಗೆದಿಟ್ಕೊಂಡೆ. ನನಗೆ ನೋಡಿದಾಗ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನ್ನಿಸ್ತು, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಬೆಲ್ಲ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ಒಂದು 2 ಏಲಕ್ಕಿ ಹಾಕ್ಕೊಳ್ಬೇಕು ಇದಕ್ಕೆ. ಆ ಅರಳಿದ್ದು ಸ್ಮೆಲ್ಲು ತುಂಬ ಎನ್ಹ್ಯಾನ್ಸ್ ಆಗುತ್ತೆ ಈ ಏಲಕ್ಕಿ ಹಾಕೋದ್ರಿಂದ ನೋಡಿ. ಎಲ್ಲನೂ ಇದಕ್ಕೆ ಹಾಕಿ ಅದಕ್ಕೆ ಹಿಡಿಸುವಷ್ಟು ಅಕ್ಕಿ ಹುಡಿ ಹಾಕ್ಕೊಂಡು ಅದನ್ನ ಕಲಿಸ್ಕೊಳ್ಳಿ. ಅಕ್ಕಿ ಹಿಟ್ಟಿನ ಹದಕ್ಕೆ, ಅಪ್ಪದ ಹದಕ್ಕೆ ನೋಡಿ. ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಆಮೇಲೆ ಹುರಿದ ಎಳ್ಳು, ನಾನು ಎಳ್ಳು ಹುರಿದಿಟ್ಕೊಂಡಿರ್ತೀನಿ, ಅದೇ ಡ್ರೈ ರೋಸ್ಟು, ಎಣ್ಣೆ ಹಾಕದೆ ಹುರಿದಿಟ್ಕೊಳ್ಬೇಕು. ಆಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಅಪ್ಪ ಥರ ಎಣ್ಣೆಯಲ್ಲಿ ಬಿಟ್ಕೊಂಡು ಬಂದರೆ ಅಪ್ಪ ರೆಡಿಯಾಗಿಬಿಡುತ್ತೆ. ಅದು ಏನು ಗೊತ್ತಾ, ಈ ಕಾಫಿ ಕಲರ್ ಬ್ರೌನ್ ಬರಬೇಕು ಅಪ್ಪ, ಆವಾಗಲೇ ಟೇಸ್ಟ್ ಆಗುವಂಥದ್ದು. ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಎಣ್ಣೆ ಕಾದಿರಲಿಲ್ಲ ಆವಾಗ ನೋಡಿ. ನಾನು ಈ ಮಧ್ಯದಲ್ಲಿ ಫ್ರೂಟ್ ಸಲಾಡ್ ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬಂದಿದೆ ಕ್ರೀಮ್ ಅಂತ ನೋಡ್ಬೋದು ನೀವಿಲ್ಲಿ. ಇದನ್ನ ನಾವು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಫ್ರೂಟ್ಸನ್ನೆಲ್ಲ, ನಾನೇನು ಗೊತ್ತಾ, ಪೈನ್ಯಾಪಲ್ ಇದ್ದು ಜಿಲೇಬಿ ಕೂಡ ಮಾಡಿದ್ದೆ. ಸ್ವಲ್ಪ ಪೈನ್ಯಾಪಲ್ ಕೂಡ ಆಮೇಲೆ ಅದಕ್ಕೆ ಹಾಕ್ಕೊಂಡೆ, ಆ್ಯಕ್ಚುಲಿ ಉಳಿದಿತ್ತು ಅಂತಂದ್ಬಿಟ್ಟು. ಇದು ಸಿಟ್ರಸ್ಸು ಅಂದರೆ ಹುಳಿ ಫ್ರೂಟ್ಸನ್ನು ಹಾಕ್ಕೊಳ್ಳೋದಿದ್ರೇ ಬೆಟರು. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಪುನಃ ತೆಗೆದು ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಬಿಡಿ. ನಮ್ಮದು ಫ್ರೂಟ್ ಸಲಾಡ್ ರೆಡಿಯಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಸಲ ಒಂದು ಮಿಸ್ಟೇಕ್ ಮಾಡಿದೆ. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಸಿಹಿ ಕಡಿಮೆ ಇತ್ತು, ಚೆನ್ನಾಗಿ ಬಂದಿದೆ. ಈ ಸಲ ಸ್ವಲ್ಪ ಸಿಹಿ ಜಾಸ್ತಿ ಆಗಿದೆ. ಮಿಕ್ಸ್ ಮಾಡಿ ಹಾಗೇ ಬಿಡ್ತು. ನೋಡಿ ಈಗ ಅಪ್ಪನ ಮಾಡೋಣ. ಸ್ವಲ್ಪ ಕೈಯಲ್ಲಿ ನೀರು ಹಿಡ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಬಿಟ್ಟುಬಿಡಿ, ಅಪ್ಪ ರೆಡಿಯಾಗಿಬಿಡುತ್ತೆ. ಇದಕ್ಕೆ ಜಾಸ್ತಿ ಡೀಟೇಲಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ವಿಡಿಯೋ ನೋಡಬೇಕಿದ್ರೆ ಕಂಪ್ಲೀಟಾಗಿ ನೋಡಿ. ಮಧ್ಯ ಮಧ್ಯ ಕ್ವಶನ್ ಮಾಡೋದು, ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ತಪ್ಪುತ್ತೆ. ನಾನು ಎಲ್ಲದಕ್ಕೂ ಒಂದು ಆನ್ಸರ್ ಕೊಡ್ತಾ ಬರ್ತಾ ಇರ್ತೀನಿ.
ನೋಡಿ, ಒಂದು ಸೈಡ್ ಕಾದ ನಂತರ ಮಗಚಿ ಹಾಕಿ ಇನ್ನೊಂದು ಸೈಡ್ ಕಾಯಿಸಿಬಿಡಿ, ಅಪ್ಪ ರೆಡಿಯಾಗಿಬಿಡುತ್ತೆ. ಈ ಸಲ ಅಪ್ಪ ಮೆತ್ತಗೆ ಬರಲಿಲ್ಲ, ಗರಿ ಗರಿಯಾಗಿ ಬಂದು ತುಂಬಾ ಟೇಸ್ಟಾಗಿ ಬಂದಿತ್ತು. ನೋಡಿ, ತುಂಬ ಒಂದು ಬ್ರೌನ್ ಆಗಬೇಕದು, ಆವಾಗ ತೆಗಿಬೋದು ನಾವು. ಅಪ್ಪ ಕರೀತಿರ್ಬೇಕಿದ್ರು ನೋಡಿ, ಈ ಕಡೆಯಿಂದ ಪೈನಾಪಲ್ ಇದ್ದು ಜಿಲೇಬಿ ಮಾಡೋಣ ಅಂತ. ತುಂಬಾ ಚೆನ್ನಾಗಿರುತ್ತೆ, ಜಿಲೇಬಿ ಆಗಲಿ ಜಲೇಬಿ ಆಗಲಿ ಏನೋ ಒಂದು. ಅದು ನೋಡಿ, ಈಗ ಮಧ್ಯೆ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಮಧ್ಯೆ ಗೂಂಜಿನ ಸ್ವಲ್ಪ ತೆಗೀರಿ. ಗೂಂಜಿ ಅಂದರೆ ಸೆಂಟ್ರಲ್ ಪೋರ್ಷನ್ ಸ್ವಲ್ಪ ಗಟ್ಟಿದ್ದು ಬರುತ್ತಲ್ಲ, ಅದನ್ನ ಸ್ವಲ್ಪ ತೆಕ್ಕೊಳ್ಳಿ. ನಿಮಗೆ ಸೈಜ್ ಯಾವುದು ಬೇಕೋ ಆ ಥರ ಸೈಜಲ್ಲಿ ನೀವು ಅದನ್ನ ಸ್ಲೈಸ್ ಮಾಡ್ಕೊಳ್ಬೇಕು. ಸ್ಲೈಸ್ ಮಾಡಿಕೊಂಡು, ಸೈಜ್ ದೊಡ್ಡದಿದ್ರೆ ಸ್ವಲ್ಪ ಜಾಸ್ತಿ ಇದಾಗತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಚಿಕ್ಕದೇ ಮಾಡಿಕೊಂಡೆ ನಾನು. ಅದು ನಿಮ್ಮ ಅನುಕೂಲಕ್ಕೆ ಹೇಗೆ ಬೇಕೋ ಹಾಗೆ ನೋಡಿ. ಹೀಗೆ ಸಿಪ್ಪೆ ತೆಗೆದು ನೋಡಿ, ಈ ಕಡೆಯಿಂದ ನಾವು ಏನು ಗೊತ್ತಾ, 1.5 ಕಪ್ಪಷ್ಟು ನೀರು ಕುದಿಯೋಕ್ಕಿಟ್ಟು ಅದಕ್ಕೆ 2 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ಅರಶಿನ. ನಾನು ಫುಡ್ ಕಲರ್ ಬಳಸಿರಲಿಲ್ಲ, ಅದನ್ನ ಕುದಿಯೋಕ್ಕಿಟ್ಬಿಟ್ಟು ಇಲ್ಲಿ ಸ್ಲೈಸ್ ಮಾಡೋಕ್ಕೆ ಬಂದೆ. ನೋಡ್ಬೋದು, ನಿಮಗೆ ಹೇಗೆ ಬೇಕೋ ಹಾಗೆ. ಯಾಕಂದರೆ ನನಗೆ ಮೈದಾ ಕೋಟಿಂಗ್ ಹಾಕೋಬೇಕಿದ್ರೆ ಏನು ಗೊತ್ತಾ, ಸ್ವಲ್ಪ ಇದು ಆಗಿದ್ರೇ ಬೆಟರ್. ಇದಕ್ಕೆ ದಪ್ಪ ಆಗಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂಥರ ಏನು ಗೊತ್ತಾ, ಒಂಥರ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ಅಷ್ಟೊತ್ತಿಗೆ ನೋಡಿ, ಈಗ ಮೈದಾಕ್ಕೆ ಚಿಟಿಕೆ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ಬ್ಯಾಟರ್ ಮುಳುಗಿಸಿ, ನಾವು ಬಜ್ಜಿ ಬೋಂಡಕ್ಕೆಲ್ಲ ಮಾಡ್ತೀವಲ್ಲ ಅದೇ ಥರ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು. ಅದನ್ನ ಅದ್ದಿ ಯಾವುದನ್ನ ಪೈನಾಪಲನ್ನು ಅದ್ದಿ ನಾವು ಎಣ್ಣೆಯಲ್ಲಿ ಬಿಡ್ತಾ ಬರಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಈ ಥರ ನೀವು ಜಿಲೇಬಿನ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟಲ್ಲಿ ಮಾಡೋದಕ್ಕಿಂತ ಈ ಪೈನಾಪಲ್ ಸಿಹಿ ಹುಳಿ ತುಂಬಾ ಚೆನ್ನಾಗಿರುತ್ತೆ ಇದು. ಬಟ್ ಶುಗರಿಗೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಬಟ್ ಒಂದು 2 ಪೀಸ್ ತಿನ್ನೋದಕ್ಕೆ ಏನು ತೊಂದರೆ ಇಲ್ಲ. ನೋಡಿ, ಇದು ಹಾಗೇ ಬಿಡ್ತು ನೋಡಿ. ಹಿಂಗೆ ನೋಡಿ, ಕಲಿಸಿದಾಗ ನೋಡಿ ಕರೆಕ್ಟ್ ಕವರ್ ಆಗಬೇಕು ನಿಮಗೆ. ಅದು ಅಷ್ಟು ಗಟ್ಟಿ ಇರಬೇಕು, ತೀರಾ ದಪ್ಪನಾಗೋದು, ತೀರಾ ತೆಳ್ಳಗೂ ಆಗಬಾರ್ದು. ಆಮೇಲೆ ಒಂದೊಂದೇ ಎಣ್ಣೆಯಲ್ಲಿ ಬಿಟ್ಟು ಕರಿತಾ ಬನ್ನಿ. ತುಂಬ ದೊಡ್ಡ ಫ್ಲೇಮು ಬೇಡ ಇದಕ್ಕೆ. ಸ್ವಲ್ಪ ಕ್ರಿಸ್ಪು ಬರುತ್ತೆ. ಸಕ್ಕರೆ ಪಾಕ ಎಳ್ಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ. ಒಂದೊಂದೇ ಬಿಡ್ತಾ ಬನ್ನಿ ನೋಡಿ, ಈ ಥರ. ನೋಡಿ, ಆಗ್ತಾ ಅಷ್ಟೊತ್ತಿಗೆ ನೋಡಿ ಕೋಸಂಬರಿ ರೆಡಿ ಮಾಡಿಕೊಂಡೆ. ನೋಡ್ಬೋದು, ಕೊತ್ತಂಬರಿ ಸೊಪ್ಪು, ಒಗ್ಗರಣೆ, ತೆಂಗಿನಕಾಯಿ ಹಾಕ್ಕೊಂಡು ಇದು ಮಾಡಿ. ಲಿಂಬೆಹಣ್ಣು ಹಾಕಿರಲಿಲ್ಲ ಇದಕ್ಕೆ. ಇಷ್ಟು ಹಾಕಿದ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ ಕೋಸಂಬರಿ ಅದು. ಅಷ್ಟೊತ್ತಿಗೆ ಇದು ಕರೆದು ರೆಡಿ ಆಯಿತು. ನೋಡಿ, ಒಂದು ಸ್ವಲ್ಪ ಪಾಕ ಹೇಗೆ ಬರಬೇಕಂದ್ರೆ ಕೈಗೆ ಚಿಪ್ಪ ಅಂತ ಅಂಟಬೇಕದು. ಜಾಸ್ತಿ ಗಟ್ಟಿ ಒಂದೇ ಪಾಕ ಎಲ್ಲ ಬೇಡ. ಕರೆದಿರ್ತೀವಲ್ವ, ಅದನ್ನ ನೋಡಿ ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಇನ್ನೊಂದು 2-3 ಲೇಯರ್ ಬಂದಾಗ ಎಲ್ಲ ಕೆಳಗೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಆವಾಗ ಇದು ಬೇಕಾದಷ್ಟು ಎಳ್ಕೊಳ್ಳುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ ಫಸ್ಟಿಗೆ, ಆನಂತರ ಫುಲ್ ಹಾಕ್ಬೋದು ನೀವು ಅದಕ್ಕೆ. ನೋಡಿ, ಈ ಮಧ್ಯೆ ತಂಬುಳಿಗೂ ರುಬ್ಕೊಂಡೆ, ಮೆಂತ್ಯ ತಂಬುಳಿನ ನೋಡ್ಬೋದು ನೀವಿಲ್ಲಿ. ನೋಡಿ, ಈಗ ಇದಕ್ಕೆ ನೋಡಿ ಹೀಗೆ ಒಂದೊಂದನೇ ಹಾಕ್ಕೊಂಡು ಆಮೇಲೆ ಎಲ್ಲ ಸಕ್ಕರೆ ಪಾಕಿ ಒಟ್ಟಿಗೆ ಹಾಕ್ಕೊಂಡ್ರೆ ನೀಟಾಗಿ ಅದು ಎಳ್ಕೊಳ್ಳುತ್ತೆ. ನಮ್ಮ ಜಾಮೂನು ರೆಡಿ ಆಗುತ್ತೆ. ಜಾಮೂನಲ್ಲ, ಜಲೇಬಿ ರೆಡಿ ಆಗುತ್ತೆ. ಏನು ಗೊತ್ತಾ, ಇದು ಆವಾಗವಾಗ ಮಾಡಿ ತಿನ್ನಲಿಕ್ಕೆ ಚೆಂದ. ಸ್ವಲ್ಪ ಒಂದು 6-7 ಗಂಟೆ ಬಿಟ್ಟು ತುಂಬ ನೆಂದು ಬಿಡುತ್ತೆ ಅದು. ಇಲ್ಲಾಂದರೆ ಸಕ್ಕರೆ ಪಾಕ ದಪ್ಪ ಮಾಡುತ್ತೆ, ವಿಪರೀತ ಸಿಹಿಯಾಗುತ್ತೆ, ಅದು ಕಷ್ಟ. ನೋಡಿ, ಈಗ ನೋಡಿ, ಉದ್ದಿನ ವಡೆಗೆ ಉದ್ದನ ರುಬ್ಕೊಂಡಿದ್ದೀನಿ. ಹೇಗೆ ರುಬ್ಕೊಳ್ಳೋದು ಅಂತಲೂ ನೋಡ್ಕೊಳ್ಳೋಣ. ನೀರನ್ನು ತೆಗೆದು ಉದ್ದಿನ ಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದಕ್ಕೆ ಏನು ಗೊತ್ತಾ, ಒಂದು ನೀರು ಕಂಪ್ಲೀಟ್ ತೆಗಿಬೇಕು, ನೀರು ಮಾತ್ರ ಬೇಡ. ಒಂದು 2-3 ಐಸ್ ಕ್ಯೂಬ್ ಹಾಕ್ಕೊಂಡ್ರೆ ನಿಮಗೆ ಉದ್ದಿನ ಬೇಳೆ ಬಿಸಿ ಆಗೋದನ್ನು ತಡಿಬೋದು. ಆವಾಗ ನಿಮಗೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಉದ್ದಿನ ವಡೆ. ನೋಡಿ, ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿಕೊಂಡು ತೆಗೆದಿಟ್ಕೊಂಡು ನೋಡ್ಬೋದು. ಈಗ ನೋಡಿ, ಕಾಯಿ ಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇಂಗು, ಜೀರಿಗೆ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಇದಕ್ಕೆ ಕರಿಬೇವಿನ ಸೊಪ್ಪು ಎಷ್ಟು ಹಾಕಿದರೂ ಚೆನ್ನಾಗಿರುತ್ತೆ. ಅದನ್ನ ಪುಡಿ ಮಾಡ್ಕೊಳ್ಬೇಕು, ನೀರು ಹಾಕಬಾರ್ದು. ಸ್ವಲ್ಪ ಅದರಲ್ಲಿ ಮಿಕ್ಸ್ಕೊಂಡು ನಾನು ಮೊಸರಿಗೆ ಹಾಕ್ಕೊಳ್ತೀನಿ. ಆಮೇಲೆ ಮೊಸರು ವಡೆ ಮತ್ತು ಮಜ್ಜಿಗೆಗೆ, ನೀರು ಮಜ್ಜಿಗೆಗೆ ನೋಡಿ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ. ನೀಟಾಗಿ ಅದು ಕಲಿಸ್ಬೇಕು.
ನಾನು ಆ್ಯಕ್ಚುಲಿ ಬೀಟರಲ್ಲಿ ಬೀಟ್ ಮಾಡ್ತೀನಿ, ನಿಮಗೆ ಅದನ್ನು ತೋರಿಸಿಲ್ಲ ನಾನು. ಬೀಟ್ ಮಾಡಿದ್ರೆ ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಹೀಗೆ ಕರೆದುಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಕರೆದುಕೊಳ್ಳಿ. ನೋಡಿದ್ದು ಎರಡೂ ಸೈಡ್ ಕರೆದ ನಂತರ ಒಂದು ಪಾತ್ರೆಗೆ ನೀರು, ಆನಂತರ ಅದಕ್ಕೆ ಸ್ವಲ್ಪ ಇಂಗು ಮತ್ತು ಉಪ್ಪು ಹಾಕ್ಕೊಂಡು ಈ ಕರೆದಿರ್ತೀವಲ್ವ ಅದನ್ನ ಹಾಕಿ 1 ನಿಮಿಷ ಬಿಡಿ, ಜಾಸ್ತಿ ಬೇಡ, ಇದು ಸ್ವಲ್ಪ ನೀರು ಎಳ್ಕೊಳ್ಳುತ್ತೆ. ಆನಂತರ ಅದನ್ನ ಹಿಂಡಿ ಅದಕ್ಕೆ ಮೊಸರು ವಡೆ ಮಾಡೋಣ. ನಾನು ಒಂದು 2-3 ತಿಂಗಳ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಷ್ಟೊತ್ತಿಗೆ ಮೊಸರು ರೆಡಿ ಮಾಡ್ಕೊಳ್ಳೋಣ. ಉಳಿದ ಕರಿಬೇವಿನ ಸೊಪ್ಪೆಲ್ಲ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನ ಈ ಮೊಸರಿಗೆ ಹಾಕ್ಕೊಳ್ಳಿ. ಮೊಸರಿಗೆ ಹಾಕ್ಕೊಂಡು ನೀಟಾಗಿ ಮಗಚ್ಕೊಳ್ಳಿ ಅದನ್ನ. ಇದು ಮೊಸರನ್ನ ಊಟ ಮಾಡಲಿಕ್ಕೂ ಚೆಂದಾಗುತ್ತೆ. ಈ ಮೊಸರು ವಡೆಗೂ ಹಾಕುವಂಗೂ ನಾನು ಮಾಡಿಟ್ಟಿದ್ದೆ, ನೋಡ್ಬೋದು. 1 ಲೀಟ್ರ್ ಮೊಸರು ಇತ್ತು ಇದರಲ್ಲಿ. ತುಂಬಾ ಹೆಲ್ಪ್ ಆಗುತ್ತೆ ಇದು ಈ ಥರ ಮಾಡಿಟ್ಕೊಂಡ್ರೆ, ಎರಡಕ್ಕೂ ಒಂದೇ ಕೆಲಸದಲ್ಲಿ ಆಗಿಬಿಡುತ್ತೆ. ನೋಡಿ ಈ ಥರ ಕರೆದ ನಂತರ ಒಂದು 20-25 ವಡೆ ನಾನು ಮೊಸರಿಗೆ ಹಾಕಿ ಮಾಡ್ತೀನಿ. ಈ ಥರ ತುಂಬಾ ಚೆನ್ನಾಗಾಗುತ್ತೆ, ತುಂಬ ಮೃದುವಾಗಿ ಬರುತ್ತೆ ಈ ಥರ ನೀರಲ್ಲಿ ಹಾಕಿಡೋದ್ರಿಂದ. ನಾರ್ತ್ ಇಂಡಿಯಾದಲ್ಲಿ ಇದೇ ಥರ ಮಾಡ್ತಾರೆ. ಇದಕ್ಕೆ ಬೇಕಂದರೆ ನೀವು ಕಡಲೆ ಹಿಟ್ಟಿದ್ದು ಬೂಂದಿ ಥರ ಮಾಡಿ ಕೂಡ ಹಾಕ್ಕೊಳ್ಬೋದು. ಅದೆಲ್ಲ ನಾನು ಏನು ಮಾಡಲಿಕ್ಕೆ ಹೋಗಿರಲಿಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಆನಂತರ ಇದಕ್ಕೆ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅದು ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಉಳಿದ ಹಿಟ್ಟಿಗೆ ಏನು ಗೊತ್ತಾ, ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಮಗಚ್ಕೊಳ್ಳಿ. ಮಾಮೂಲು ಗರಿ ವಡೆ ಥರನೇ ಆಗಿಬಿಡುತ್ತೆ ನಮಗೆ ಅದು. ವಡೆನೂ ಕಾಯಿಸ್ಬೇಕಿಷ್ಟು, ಒಂದು ಸಲ ಅರ್ಧ ಕಾದ ನಂತರ ತೆಗೆದಿಟ್ಟು ಇನ್ನೊಂದು ಸಲ ನಾವು ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ತುಂಬ ಗರಿ ಗರಿಯಾಗಿ ಬರುತ್ತೆ ಅದು. ಮೊಸರು ಹಾಕಿದ್ದು ವಿಡಿಯೋ ಎಲ್ಲ ಮಿಸ್ ಆಗಿದೆ ನೋಡಿ. ಇದು ಈಗ ನಾರ್ಮಲ್ ವಡೆ ಥರ ತಿನ್ನೋದಕ್ಕೆ ನಾನು ಹಾಕ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋ ಹೇಗಾಯಿತು ಅಂತ ಹೇಳಿ, ಇಷ್ಟ ಆದರೆ ಗೊತ್ತಾ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು, ಮೊಸರು ವಡೆಗೆ ಮೊಸರು ಹಾಕ್ತೀವಲ್ವ, ಕೂಡಲೇ ಅದನ್ನ ಮೇಲೆ ಕೆಳಗೆಲ್ಲ ಮಾಡಲಿಕ್ಕೆ ಹೋಗ್ಬಿಡಿ, ತುಂಬ ನೀಟಾಗಿ ಹ್ಯಾಂಡಲ್ ಮಾಡಬೇಕು, ಇಲ್ಲಾಂದರೆ ಅದು ಪುಡಿ ಆಗುತ್ತೆ. ಅದೊಂದು ನೆನಪಲ್ಲಿ ಇರಲಿ ನಿಮಗೆ. ನೋಡಿ ಹಾಗೇ ಬಿಡ್ತು ನಮ್ಮದು ವಡೆ ಗಿಡೆ ಎಲ್ಲ. ನೋಡಿ ಹೇಗಾಯಿತು ಅಂತ ಹೇಳಿ. ಎಲ್ಲ ಪಲ್ಯ ಗಿಲ್ಯ ಮೊಸರು ವಡೆ ಎಲ್ಲನೂ ಸರ್ವ್ ಮಾಡಿದ್ದೀನಿ. ಫ್ರೂಟ್ ಸಲಾಡ್, ಪಾಯಸ, ಸಾರು, ಈ ಕಡೆಯಿಂದ ಬೆಂಡೆಕಾಯಿ ತಂಬುಳಿ, ಪಾಯಸ ಎಲ್ಲನೂ ರೆಡಿಯಾಗಿದೆ, ನೋಡ್ಬೋದು. ಹೇಗಾಯಿತು ಹೇಳಿ ಈ ವಿಡಿಯೋ. ಇಷ್ಟರ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಕಂಪ್ಲೀಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ?